ಪೀಸು ಎತ್ತಾಕ್ಬೇಕು, ಅದ್ರೊಳಗಲ್ದೆಲ್ಲ ತಿರುಗಿ ತೆಗಿಬೇಕು, ಅದ್ರೊಳಗೆ ತಿರ್ಗಿ ಹಣ್ಣಾಗಿದಾಗ ತಿನ್ಬೇಕು. ಹೌದಾ, ತುಂಬ ಥ್ಯಾಂಕ್ಸ್ ಅಣ್ಣ. ತುಂಬ ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಿ ಎಲ್ರು? ಇವತ್ತು ಸಂಡೇ ರಜೆ ಇತ್ತು ಅಂತ ಹೊರಗಡೆ ಲಾಂಗ್ ಡ್ರೈವ್ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗೋದಿತ್ತು, ಹಾಗೆಯೇ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅಂತಲೂ ಅಂದ್ಕೊಂಡಿದ್ವಿ. ತುಮಕೂರು ರೋಡ್ ಹತ್ರ ಗುರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ದಾರಿ ಮಧ್ಯೆ ನಮಗೊಬ್ಬರು ರೈತರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಾ ಅವ್ರ ಮನೆಗೂ ಬರ್ಲಿಕ್ಕೆ ಹೇಳಿದರು. ಅವ್ರ ತೋಟವನ್ನು ಕೂಡ ತೋರಿಸಿದ್ರು. ತುಂಬಾ ಚೆನ್ನಾಗಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಹಾಗೆಯೇ ಒಳ್ಳೆ ಒಂಥರ ರಿಫ್ರೆಶ್ ಆಯಿತು, ತುಂಬಾ ಖುಷಿ ಆಯಿತು ಅವರ ತೋಟ ಎಲ್ಲ ನೋಡಿ. ಆ ವಿಡಿಯೋನ ನಾನು ನಿಮಗೆ ಜಾಸ್ತಿ ಎಡಿಟ್ ಮಾಡದೆ ಹಾಕ್ತಾ ಇದ್ದೀನಿ, ನೋಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಎಷ್ಟಿದೆ ಅಣ್ಣ? 25 ಎಕರೆ ಇದೆಯಾ? ಇಲ್ಲೆಲ್ಲ ಫುಲ್ಲು ನೀವೇ ಮಾಡ್ಕೊತಿದ್ದೀರಾ? ಇಲ್ಲ ಜಾಯಿಂಟ್ ನಾವು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನನ್ನೊಂದು ಇದಿದೆ, ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್ ಅಂತ ಇದೆ, ಅದ್ರಲ್ಲಿ ಹಾಕ್ತೀನಿ ನಾನು. ನೀವೆಲ್ಲ ಏನಂತಂದ್ರೆ ಖುಷಿ ನಮ್ಗೆಲ್ಲ ಅಣ್ಣ ಕೊಡೋರಲ್ಲ. ಏನಿದೆ ಕಷ್ಟ ನಿಮ್ದೆಲ್ಲ ಒಂದ್ಸರಿ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಹೌದಾ? ಹಾಗೆ ಅಂದ್ರೆ ನೀರದ್ದೇನು ಕಷ್ಟ ಆಗಲ್ಲ. ನೀರಿಂದು ಒಂದೊಂದ್ಸಾರಿ ಎಟ್ಟೆ ಬಂದಾಗ ಹೋಗ್ಬಿಡ್ತೈತೆ, ತಿರ್ಗಾ ಬೋರ್ ಹಾಕಿಸ್ಲೇಬೇಕು. ಹೌದಾ? ಅವಾಗಲೇ ನೊಂದ್ಬಿಡೋದು ನಾವು. ಅವೇನು 1 ಲಕ್ಷ ಮೇಲೆ ಬೇಕು ಬೋರ್ ಹಾಕ್ಸಕ್ಕೆ. ಹೌದಾ? ಇಳುವರಿ ಎಲ್ಲ ಹೋಗಿ ನಿಮ್ಗೇನು ಖರ್ಚುಗೆಲ್ಲ ಅದಕ್ಕೆ ಮೇಂಟೈನು ಅಷ್ಟೇನೆ. ಏನೋ ದಪ್ಪನಾಗೈತಿ ಅಂತ ಅಷ್ಟೇನೆ, ರೈತರದಲ್ಲ ಅಷ್ಟೇನೆ, ಮಾಮೂಲಿನೇನೆ. ಒಣವ್ಯಾಸಾಯ ಒಣವ್ಯಾಸಾಯ ಏನನ ಮಳೆ ಹೋಯ್ದ್ರೆ ಅದ್ರಾಗ ಒಂದು ಸ್ವಲ್ಪ ಪ್ರತಿಫಲ ನೋಡ್ಬೋದು. ಅಡ್ಲು ಬೇಸಾಯದಾಗ ಏನು ನೀರು ಒಳ್ಳೆ ನಾವ್ ಇನ್ನೇನು ರಿಪೇರಿ ಆದವಾಗ ಅವಾಗಲೇ ಬೋರ್ ಫೇಲ್ ಆಗಿರ್ತಾರೆ. ಇನ್ನೇನು ಪರವಾಗಿಲ್ಲ, ಚೆನ್ನಾಗಿದ್ದೀವಿ ಅನ್ನೋವಾಗಲೇ ಬೋರ್ ಅವಾಗ ಇದ್ರದ್ದೆಲ್ಲ ಕಿತ್ತು ಅದ್ರೊಳಗೆ ಹಾಕೋದು. ಹಂಗೆ ನೀವೇ ಎಲ್ಲ ನೋಡ್ಕೊಂತಿದ್ದೀರಣ್ಣ? ಎಲ್ಲ ನಾವು ಇಲ್ಲಿ ಇಬ್ರು ಮಾವದಿರು, ನಾವು ಎಲ್ಲ ಹೆಚ್ಚು ಕಡೆ ಒಂದು 10-15 ಜನ ಇದ್ದೀವಿ. 10-15 ಜನ ಇದ್ದೀರಾ? ಎಲ್ಲ ಒಟ್ಟಿಗೆ ಇದ್ದೀರಾ? ಇಲ್ಲ ಎಲ್ಲ ಬೇರೆ ಬೇರೆ ಫ್ಯಾಮಿಲಿ ಒಂದೇ ತವಲೆ. ಎಲ್ಲ ಕೂಡಿ ಕೆಲಸ ಮಾಡ್ತಾ ಇದ್ದೀರಾ? ಸೂಪರ್ ಅಣ್ಣ. ನಿಮ್ಮ ತೋಟ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಸಿರು ನೋಡಿ, ತುಂಬಾ ಚೆನ್ನಾಗಿದೆ. ಮನೆಗಳವೆ. ಹೌದಾ? ಇಲ್ಲೇ ಕಟ್ಟಿರೋದು, ನನ್ನ ಮಗಳು ಇಲ್ಲೇ ಕೊಟ್ಟಿರೋದು ಮನೇನಾ? ಮಗಳು ಇಲ್ಲೇ ಕೊಟ್ಟಿರೋದು. ಹಳ್ಳಿ ತರ ಇರುತ್ತೆ ಮನೆ? ಇಲ್ಲ ಟೌನ್ ಸಿಸ್ಟಮ್ಗೆ ಕಟ್ಟಿರೋದು. ಹೌದಾ? ಹೋಗಿ ನೋಡ್ಕೊಬರೋದು. ಹೇಗೆ ರೋಡ್ ಹಿಂಗೇನಾ? ಅಣ್ಣ ಇದು ಯಾವ್ದು ಊರು? ತಣ್ಣೇನಹಳ್ಳಿ. ತಣ್ಣೇನಹಳ್ಳಿ. ನಿಮ್ಮ ಹೆಸರು ಇನ್ನೊಂದ್ಸರಿ ನಂಗೆ ಮರ್ತೋಯ್ತಣ್ಣ. ಚನ್ನಬಸಯ್ಯ. ನಾಯಿ ಕಚ್ಚಲ್ಲ? ಯಾವ ಮಾವು ಆಗುತ್ತೆ ಇದರಲ್ಲಿ? ಎಲ್ಲಾ ಮಾವು ಇದೆ. ಹೌದಾ? ತುಂಬಾ ಚೆನ್ನಾಗಿದೆ ಅಣ್ಣ ನಿಮ್ಮ ಮನೆ ಇದು ವಾತಾವರಣ ಮಾತ್ರ ಅಲ್ಲ, ಹಸಿರಿನ ನಡುವೆ ಇದೆ. ಸೂಪರ್. ರಾಕಿ ಸೆಕೆಂಡ್ ಕೊಡ್ಲಿಗ ಬಾರ ರಾಕಿ ಸೆಕೆಂಡ್ ಕೊಡ್ ಬಾ ಸೆಕೆಂಡ್ ಕೊಡ್. ಸೂಪರ್ ಸೂಪರ್ ಆಗಿದೆ ಅಲ್ಲ? ಅದು ರೌಂಡ್ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಟ್ರ್ಯಾಕ್ಟರ್ಸ್ ಎಲ್ಲ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಣ್ಣ? ಹೌದಾ? ಹೊರಗಡೆ ಬಿಟ್ಕೊಳ್ಳೋಂಗಿಲ್ಲ ಅಣ್ಣ ಇದನ್ನ? ಇಲ್ಲಿ ಹುಲ್ಲು ಇದೆಯಲ್ಲ ಬೇಕಾದಷ್ಟು, ಹುಲ್ಲಿದೆಯಲ್ಲ. ಹಾಯ್. ಏಯ್ ಓಯ್ ಓಯ್, ಏನು ಮಾಡ್ತಾ ಇದೀಯ ನೀನು? ಓಯ್ ಬಾಬು,
ಸೂಪರ್ ಆಗಿದೆ ಮಾತ್ರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಸಿರು ಹಸಿರು ಇದೆ ನೋಡು, ಮಳೆ ಬಂದ್ರೆ ಇರುತ್ತೆ ನೋಡಿ ಆ ಥರ ಇದೆ. ಇಷ್ಟು ದೂರ ಲೆಂತ್ ಚಳಿಕೆ ಒಂದು 5-6 ಸಾರಿಗೆ ಅವು ತೋಟಗಳು ಹಾಂ ಇಂಥವು. ಹಾಂ ಅದು ರೆಸಲ್ಟ್ ಅದು. ಇದು ತೊಂದರೆ ಐತೆ. ಅಡಿಕೆನಾ? ಅಡಿಕೆ ಬೇಯಿಸೋದಮ್ಮ, ಹಾಲು, ಅಡಿಕೆ ಹಾಲು. ಎಂತಕ್ಕಾಗುತ್ತೆ ಅಣ್ಣ ಇದು? ಇದು ಅಡಿಕೆಲೆ ಹಾಕ್ಯಂಬೋದು, ಬೇಯಿಸೋದು. ಇದು ಬೇಯಿಸಿ ಒಣಗಾಕೋದು, ಬೇಯಿಸಿ ಕಟ್ ಮಾಡ್ತಾರೆ, ಅವಾಗ ಕೆಂಪು ಬರೋದು. ಹಾಂ, ಕುರಿ ಲಂಡು ಕುರಿ ಮೇಕೆ. ಬಾಳೆ ಅಡಿಕೆ ಕೂಡ ಏಕ. ತುಂಬ ಚೆನ್ನಾಗಿದೆ ಅಣ್ಣ. ಹೊರ್ಗಡೆ ಹಂಗೆ ಬರಲ್ಲ ಅಣ್ಣ, ಕಷ್ಟ ಬೀಳ್ತೀವಿ, ಆ, ಕಷ್ಟ ಬಿದ್ದು ಕಷ್ಟ ಬಿದ್ರೂ ತುಂಬ ಚೆನ್ನಾಗಿ ಕಷ್ಟಪಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸುರಿತಾವೆ. ಹೌದೌದು. ಈ ಕಾಲದವರು ಯಾರು ಮಾಡ್ತಾರೆ? ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಬದುಕಿಗೆ ನಮ್ಮ ಮಕ್ಕಳು ಮಾಡಲ್ಲ. ಏನಮ್ಮ? ಇಲ್ಲ ಇಲ್ಲ ಮಾಡಲ್ಲ, ನಮ್ಮ ಬದುಕು ನಮ್ಮ ಮಕ್ಕಳು ಮಾಡಲ್ಲ. ಮಾಡಲ್ಲ. ಅವ್ರ ಮಕ್ಕಳು ಮಾಡಲ್ಲ. ಇಲ್ಲ ಇಲ್ಲ, ಇಲ್ಲವೇ ಇಲ್ಲ. ಮುಖ್ಯರು ಮಾತ್ರ ಮಾಡುವುದು. ಇವಾಗ ನಿಂದು ನಿನ್ನ ಮಗಳು ಮಾಡಲ್ಲ. ಹೌದಾ? ಮಾಡೋದೇ ಇಲ್ಲ. ಇದಷ್ಟು ದುರಂಕಾರವಾಗಿ ಹೇಳ್ತೀನಿ. ಮುದ್ದೆ ಊಟ ಮಾಡ್ಕೊಂಡು ಸಾರು ಅದು ಇದು ತಂಪಾಗಿ ಇಲ್ಲ ಅದು ಎಲ್ಲ ಲೈಟ್ ಆಗಿ ಒಂಚೂರು ಚಪ್ಪೆಗೆ ತಿಂದ್ರು, ಕೈ ತೊಳ್ಕೊಂಡು, ಅದು ಕೈನೂ ಇಲ್ಲ ಸ್ಪೂನು ಊಟ. ಆಗ ಹಂಗೆ ಇರ್ತವೆ, ಏನು ಮಾಡಕ್ಕ. ಅಷ್ಟೇ ಕಷ್ಟ ಯಾರು ಕಷ್ಟ ಬೀಳೋರೇ ಇಲ್ಲ, ಎಲ್ಲ ಸುಪ್ಪು ಕೊಟ್ಟು. ಹೌದೌದು. ವ್ಯವಸಾಯದಾಗೆ ಮಾಡಿದ ಬದುಕು ಐತೆ. ಇದನ್ನ ಬಿಟ್ರೆ ನಮಗ್ ಗತಿ ಇಲ್ಲ ಅಂತಾರೆ ಕೆಲವರು. ಇಲ್ಲಪ್ಪ ನಮಗ್ ಗಾಸಿ ಅಂತಾರೆ. ಇದನ್ನ ನಂಬಿಕೊಂಡವರು ಯಾರು ಇದನ್ನ ನಂಬಲೇಬೇಕು ನಾವು. ಯಾಕೆ ವಿಧಿ ಇಲ್ಲ ನಮ್ಗೆ, ಇದನ್ನೇ ನಂಬಬೇಕು. ಅದು ನಂಬಿದರೆ ದೇವರು ನಮಗೆ ಸಾಧ್ಯ ಕೊಡ್ತಾರೆ. ಇವಾಗ ನಿಮ್ಮದ್ ಕೆಲಸ ನಿಮ್ಮದು, ಅದೇ ದೇವರು. ನಮ್ಗೆ ಇದೇ ನಮ್ಗೆ ಮಣ್ಣಿಂದೇ ದೇವರು. ಅದರಿಂದ ನಾವು ಎಲ್ಲಾರು ಅನ್ನ ತಿನ್ಬೇಕಾದ್ರೆ ಮಣ್ಣಾಗೇನೆ, ಮತ್ತೆ ಮಣ್ಣಿಂದಲೇನೆ ಅನ್ನ ತಿನ್ನೋದು. ಹೌದು. ಕಿತ್ಲೆ ಹಣ್ಣಿನ ಥರನೇ ದೊಡ್ಡದಲ್ಲ? ದೊಡ್ಡ ಒಳಗೆ ಇರ್ತೈತಿ. ಹಾ, ನಾನು ನೋಡಿಲ್ಲ ಅಣ್ಣ, ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ನಡೀರಿ ಹಂಗೇನೆ. ಇದೊಂದು ಈಗ ಸುಮಾರು ಕಲರ್ ಆಗೈತೆ, ಕಿತ್ಕೊಂಡು ಹೋಗ್ಬಿಡಿ ಹೇಳ್ತೀನಿ. ಬೇಡ ಅಣ್ಣ, ಹಣ್ಣಾಗಿಲ್ಲದಿದ್ರೆ ಆ ಕಡೆ ಕಿತ್ಕೊಳಮ್ಮ, ಈಗ ಸಿಕ್ತೈತೆ ನಿನ್ನ ಕೈಗೆ. ಅದು ಆಗಲ್ಲ ಅನ್ಸುತ್ತೆ ಅಣ್ಣ. ಬಟ್ ನೋಡೇ ಇಲ್ಲ ಅಣ್ಣ ನಾನು ಇಷ್ಟು. ಈ ಕಡೆಗೆ ಬಾ. ಒಳಗೆ ಫಸ್ಟಿಂಗ್ ಹೊಡಿಬೇಕೆಲ್ಲ, ಪೀಸು ಎತ್ತಾಕ್ಬೇಕು, ಅದ್ರೊಳಗಲ್ದೆಲ್ಲ ತಿರುಗಿ ತೆಗಿಬೇಕು, ಅದ್ರೊಳಗೆ ತಿರ್ಗಿ ಹಣ್ಣಾಗಿದಾಗ ತಿನ್ಬೇಕು. ಹೌದಾ? ತುಂಬಾ ಥ್ಯಾಂಕ್ಸ್ ಅಣ್ಣ, ತುಂಬಾ ಥ್ಯಾಂಕ್ಸ್. ಹೊಟ್ಟೆ ದಪ್ಪ ಅದು. ಹೌದಾ? ನಮ್ಮ ಕಿತ್ಲೆ ಹಣ್ಣು ಥರನೇ. ಇಟ್ಟಿಗೆ ಫ್ಯಾಕ್ಟ್ರಿ ಅಂತೆ. ಇಟ್ಟಿಗೆ ಫ್ಯಾಕ್ಟ್ರಿ ತಿರ್ಗಾ ಏನೋ ಲ್ಯಾಕ್ಟಿಂಗ್ ಒಂದು ತಿರುಗಿ ತಾಳ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಒರಿಸ್ಸದವ್ರಾ? ಹಾಂ ಅಲ್ಲಿಂದ ಬರ್ತಾರೆ ನೋಡಿ, ಇಲ್ಲಿ ತಿರುಗಿ ಮಾಡಕ್ಕೆ. ಹಾಂ, ಎಲ್ಲ ಮುಚ್ಚಿಟ್ಟಿದ್ದೀರಾ? ಇಲ್ಲ, ಅವು ಇನ್ನು ಹಾಕಿಲ್ಲ. ಇವಾಗ ಅಲ್ಲಿ ಬೇಯಿಸೋದು, ಇಲ್ಲಿ ಹಾಕ್ಸೋದು. ಇಲ್ಲಿ ಬೇಯಿಸೋದಾ? ಬೇಯಿಸೋದು. ಹಾಂ, ಐಟಮ್ ಮಸ್ತಾಗಿ ಮಾಡೋವಷ್ಟು ಬದುಕು, ಅನ್ನ. ಆದ್ರೂ ನೀವು ಸೂಪರ್ ಬಿಡಿ ಅಣ್ಣ, ಎಲ್ಲದೂ ಮಾಡ್ತಾ ಇದ್ದೀರಾ. ಕೃಷಿ ಮಾಡ್ತಾ ಇದ್ದೀರಾ, ನಿಮ್ದೇ ಸ್ವಂತ ಉದ್ಯೋಗ ಇದೆ. ಸ್ವಂತ ಉದ್ಯೋಗನೇ ಅಂತ. ನೀವೇ ಸೂಪರ್. ಅಯ್ಯೋ, ಯಾಕೆ ಅಲ್ಲ, ಈ ಏಜಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಲ್ಲ ನಾವು. ಮಾಡ್ಬೇಕಮ್ಮ, ನಾವು ಕಷ್ಟ ಬಿದ್ದಿರೋರು. ನಿಮ್ಮ ಈ ಏಜಲ್ಲಿ ಮಾಡಲ್ಲ, ಇಷ್ಟೊಂದು ಕಷ್ಟಪಟ್ಟು ಯಾರು ದುಡಿಯಲ್ಲ. ಮಾಡಬೇಕು, ನಾವು ಕೈಲಾದ್ರೂ ಮಾಡ್ಕೊಂತೀವಿ. ಹುಡುಗರು ಇರ್ತಾರೆ, ಹುಡುಗರು ಮಾಡ್ಕೊತಾರೆ. ಅದಕ್ಕೆ ಮಿತಿ ಮೀರಿ 2 ಆಳುಗಳು ಕರ್ಕೊಬಂದು ಅವ್ರ ತಾವು ಮಾಡಿಸ್ತೀವಿ. ಏನಮ್ಮ, ಒಂಥರದ್ದಲ್ಲ.
ಮಾಡಬೇಕು ಅಂತ ಊಟ ತಿನ್ಬೇಕು. ಹೌದು ಹೌದು ಕಷ್ಟಪಟ್ಟರೆ ಬದುಕಣ್ಣ. ಬದುಕು ಹೌದು ಇದ್ದಷ್ಟು ಬದುಕಿ. ಹೌದು ಥ್ಯಾಂಕ್ಸ್ ಅಣ್ಣ. ಆಯ್ತಪ್ಪ. ಥ್ಯಾಂಕ್ಸ್ ಅಣ್ಣ. ಚೆನ್ನಾಗಿದೆ ನೋಡು ಹುಣಸೆ ಹಣ್ಣು.